1920ರ ದಾವಣಗೆರೆ ಅಂದರೆ ಅದು ಕೇವಲ ಒಂದು ಪುಟ್ಟ ನಗರವಲ್ಲ. ಅದು ದಕ್ಷಿಣ ಭಾರತದ ಪಾಲಿಗೆ ಮೈಕೊಡವಿ ಏಳುತ್ತಿರುವ ಒಂದು ಕೈಗಾರಿಕಾ ಮೃಗವಾಗಿತ್ತು. ಆಗ ದಾವಣಗೆರೆ ಅಂದರೆ ಬ್ರಿಟಿಷರ ಕಣ್ಣು ಕುಕ್ಕುತ್ತಿದ್ದ ದಕ್ಷಿಣದ ಮ್ಯಾಂಚೆಸ್ಟರ್ ಅಂತ ಹೇಳುತ್ತಿದ್ದರು. ನಗರ ತುಂಬೆಲ್ಲ ಹತ್ತಿಯ ಘಾಟು ಹರಡುತ್ತಿತ್ತು. ಬೆಳ್ಳಂಬೆಳಗ್ಗೆ ಕೇಳುತ್ತಿದ್ದ ಹತ್ತಿಯ ಗಿರಣಿಗಳ ಕರ್ಕಶ ಸೈರನ್ ಶಬ್ದ ಅಕ್ಷರಶಃ ಜನರನ್ನ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಎಚ್ಚರ ನೀಡುತ್ತಿತ್ತು. ಅಂದು ಬೀದಿ ದೀಪಗಳಿಲ್ಲದಂತಹ ಕಗ್ಗತ್ತಲ ರಾತ್ರಿಗಳು. ರೈಲ್ವೆ ಸ್ಟೇಷನ್ನಿಂದ ಬರುವ ಗಾಡಿಗಳು ಕತ್ತಲೆಯಲ್ಲಿ ಹಾವಿನಂತೆ ತೆವಳುತ್ತಾ ಬರುವಾಗ ಆ ಶಬ್ದಕ್ಕೆ ಇಡೀ ನಗರವೇ ನಡುಗಿ ಹೋಗುತ್ತಿತ್ತು. ಬರಗಾಲಿನಲ್ಲಿ ವ್ಯಾಪಾರಿಗಳು ಕೆಸೆಯಲ್ಲಿ ಸಾವಿರಾರು ರೂಪಾಯಿಗಳನ್ನು ಇಟ್ಟುಕೊಂಡು ಪ್ರಾಣದ ಹಂಗು ತೊರೆದು ಕಾಡು ಮೇಡು ಅಲಿಯುತ್ತಾ ಹತ್ತಿ ತರುತ್ತಿದ್ದರು. ಹತ್ತಿ ಪೇಟೆಯಲ್ಲಿ ನಡೆಯುತ್ತಿದ್ದ ವ್ಯಾಪಾರದ ಪೈಪೋಟು ನಡೆದರೆ ಯಾವ ಯುದ್ಧಕ್ಕೂ ಕಡಿಮೆ ಇರುತ್ತಿರಲಿಲ್ಲ. 1920ರ ಸಮಯದಲ್ಲಿ ಹತ್ತಿಯನ್ನ ಬಿಳಿ ಬಂಗಾರ ಅಂತಾನೆ ಕರೆಯುತ್ತಿದ್ದರು. ಈ ಬಂಗಾರಕ್ಕಾಗಿ ನಡೆಯುತ್ತಿದ್ದ ದರೋಡೆಗಳು, ಗುಪ್ತಚರಿಕೆ ಮತ್ತು ಸಂಚುಗಳು ಒಂದು ರೀತಿ ಹಳೆಯ ಕಾಲದ ಸಿನಿಮಾವನ್ನೇ ಮೀರಿಸುವ ಹಂತದಲ್ಲಿದ್ದವು. ನಗರದ ಒಂದು ಬದಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಟಿವಿಯ ಓಡಾಟವಾದರೆ ಇನ್ನೊಂದು ಬದಿಯಲ್ಲಿ ಸ್ವಾತಂತ್ರ್ಯ ಕಿಚ್ಚನ್ನ ಮನದಲ್ಲಿ ಹೊತ್ತು ತಿರುಗುತ್ತಿದ್ದ ಕ್ರಾಂತಿಕಾರಿಗಳ ಗುಪ್ತ ಸಭೆಗಳು. ಗಿರಣಿಯ ಕಾರ್ಮಿಕರ ಮೈಮೇಲಿನ ಬೆವರಿನ ವಾಸನೆ ಮತ್ತು ಗಿರಣಿ ಮಾಲೀಕರ ಐಷಾರಾಮಿ ಬದುಕಿನ ನಡುವೆ ಒಂದು ನಿಗೂಢ ಮೌನ ಸದಾ ಇರುತ್ತಿತ್ತು. ಆದರೆ ಸ್ವಾತಂತ್ರ್ಯದ ನಂತರ ದಾವಣಗೆರೆಯ ಬಣ್ಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ದಾವಣಗೆರೆ ಕರ್ನಾಟಕ ರಾಜ್ಯದ ಮಧ್ಯ ಕರ್ನಾಟಕದ ಪ್ರಮುಖ ನಗರ ಹಾಗೂ ಜಿಲ್ಲೆಯಾಗಿದೆ. ಅದಕ್ಕೆ ಇದನ್ನ ಮಧ್ಯ ಕರ್ನಾಟಕದ ರಾಜಧಾನಿ ಎಂದೇ ಕರೆಯಲಾಗುತ್ತದೆ. ದಾವಣಗೆರೆಯ ಮೂಲ ಹೆಸರು ದೇವನಗಿರಿ. ದಾವಣಗೆರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 264 ಕಿಲೋಮೀಟರ್ ದೂರದಲ್ಲಿದೆ. ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ ದಾವಣಗೆರೆ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ಕಲ್ಯಾಣ ಕರ್ನಾಟಕದ ರಾಜಧಾನಿ ಕಲಬುರಗಿಯಿಂದ ದಾವಣಗೆರೆ ಸುಮಾರು 405 ಕಿಲೋಮೀಟರ್ ದೂರದಲ್ಲಿದ್ದರೆ, ಕಡಲ ತೀರದ ರಾಜಧಾನಿ ಮಂಗಳೂರಿನಿಂದ ಸುಮಾರು 295 ಕಿಲೋಮೀಟರ್ ದೂರದಲ್ಲಿದೆ. ಹರಿಹರೇಶ್ವರ ದೇವಸ್ಥಾನ. ಹರಿಹರೇಶ್ವರ ದೇವಸ್ಥಾನ ಹೊಯ್ಸಳ ಕಾಲದ ದೇವಸ್ಥಾನವಾಗಿದೆ. ಹರಿಹರೇಶ್ವರ ಸ್ವಾಮಿ ಇರುವುದರಿಂದಲೇ ಹರಿಹರಕ್ಕೆ ಹರಿಹರ ಎಂದು ಕರೆಯುವುದು. ಹರಿ ಎಂದರೆ ವಿಷ್ಣು, ಹರ ಎಂದರೆ ಶಿವ, ಎರಡು ಸೇರಿ ಹರಿಹರವಾಗಿದೆ. 1224ರಲ್ಲಿ ಹೊಯ್ಸಳರ ದೊರೆ 2ನೇ ವೀರ ನರಸಿಂಹ ದಂಡನಾಯಕನಾಗಿದ್ದ ಪೋಳ್ವಾಲನು ಈ ದೇವಾಲಯವನ್ನು ನಿರ್ಮಿಸಿದನೆಂದು ಶಾಸನಗಳು ಹೇಳುತ್ತವೆ. ಹರಿಹರೇಶ್ವರ ದೇವಸ್ಥಾನ ಹರಿಹರ ದಾವಣಗೆರೆಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಹರಿಹರೇಶ್ವರ ಮೂರ್ತಿಯು ಶಿವನ ದೇಹದ ಅರ್ಧ ಭಾಗ ಮತ್ತು ವಿಷ್ಣುವಿನ ದೇಹದ ಅರ್ಧ ಭಾಗವಾಗಿದ್ದರಿಂದ ಇವು ಎರಡೂ ಸೇರಿ ಹರಿ ಹಾಗೂ ಹರ ಆಗಿ ಹರಿಹರೇಶ್ವರನಾಗಿದ್ದಾನೆ. ಗಾಜಿನ ಅರಮನೆ, ಗ್ಲಾಸ್ ಹೌಸ್. ದಾವಣಗೆರೆಯ ಗಾಜಿನ ಅರಮನೆ ದೇಶದ ಅತ್ಯಂತ ದೊಡ್ಡ ಗಾಜಿನ ಅರಮನೆ ಆಗಿದೆ. ಇದನ್ನು ನೀವು ನೋಡಿದರೆ ಸ್ವರ್ಗವನ್ನೇ ಧರೆಗಿಳಿಸುವ ಒಂದು ಅದ್ಭುತ ಕಲಾಕೃತಿಯಾಗಿದೆ. ಕೆರೆಯ ದಡದಲ್ಲಿ ಸುಂದರವಾಗಿ ಕಾಣುತ್ತಿರುವ ಗಾಜಿನ ಮನೆ ಲಾಲ್ಬಾಗ್ನಲ್ಲಿರುವ ಗಾಜಿನ ಹೌಸನ್ನೇ ನಾಚಿಸುವಂತೆ ಮಾಡುತ್ತದೆ. ನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಕುಂದುವಾಡ ಕೆರೆಯ ಬಳಿ 108 ಮೀಟರ್ ಉದ್ದ, 68 ಮೀಟರ್ ಅಗಲ ಹಾಗೂ 18 ಮೀಟರ್ ಎತ್ತರದಲ್ಲಿ ಈ ಗಾಜಿನ ಅರಮನೆಯನ್ನು ಕಟ್ಟಲಾಗಿದೆ. ಈ ಸುಂದರವಾದ ಅರಮನೆ ದೇಶ ವಿದೇಶಿಗರನ್ನು ದಾವಣಗೆರೆಯತ್ತ ಸೆಳೆಯುವ ಜೊತೆಗೆ ಜಿಲ್ಲೆಯ ಹಿರಿಮೆಯನ್ನು ಕೂಡ ಹೆಚ್ಚಿಸಿದೆ. ಕಾರಂಜಿ ಮಂಟಪ, ಸಂತೆಬೆನ್ನೂರು ಪುಷ್ಕರಣಿ. ಕಾರಂಜಿ ಮಂಟಪ ದಕ್ಷಿಣ ಭಾರತದ ಸುಂದರ ಪುಷ್ಕರಣಿಗಳಲ್ಲಿ ಮುಸಾಫಿರ್ ಖಾನಾ ಕೂಡ ಒಂದು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿರುವ ಈ ಕಲಾತ್ಮಕ ಪುಷ್ಕರಣಿ ಕಾರಂಜಿ ಮಠ ಸಂತೆಬೆನ್ನೂರು ಹೊಂಡ ಎಂದು ಕೂಡ ಪ್ರಸಿದ್ಧಿಯಾಗಿದೆ. ಈ ಕಾರಂಜಿ ಮಂಟಪ ದಾವಣಗೆರೆಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಹೊಂಡದ 4 ಬದಿಗೂ ಸೋಪಾನಗಳಿವೆ. ಮುಖ್ಯ ದ್ವಾರದಿಂದ ಒಟ್ಟು 52 ಸೋಪಾನಗಳಿದ್ದು ಉಳಿದ ಬದಿಯಲ್ಲಿ 44 ಸೋಪಾನಗಳಿವೆ. ಈ ಪುಷ್ಕರಣಿ ಒಟ್ಟು 8 ಮಂಟಪಗಳನ್ನು ಹೊಂದಿದೆ. ಈ ಪುಷ್ಕರಣಿಯ ಆಳ ಸುಮಾರು 80 ಅಡಿಗಳಾಗಿದ್ದು
ಉದ್ದವು 300 ಅಡಿಯಷ್ಟಿದೆ. ಶಾಂತಿಸಾಗರ ಕೆರೆ. ಶಾಂತಿಸಾಗರ ಕೆರೆ ಚನ್ನಗಿರಿ ತಾಲೂಕಿನಲ್ಲಿದೆ. ಇದು ದಾವಣಗೆರೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದ್ದು ಏಷ್ಯಾದಲ್ಲೇ ನಿರ್ಮಿಸಿದ 2ನೇ ಅತಿ ದೊಡ್ಡ ಕೆರೆ ಎಂದು ಹೇಳಲಾಗುತ್ತದೆ. ಈ ಕೆರೆ ಸುಮಾರು 64 ಕಿಲೋಮೀಟರ್ ವಿಸ್ತಾರ, 40 ಮೈಲಿ ಅಳಿ ಸುತ್ತಳತೆ ಹೊಂದಿದೆ. ಸೂಳೆ ಶಾಂತವ್ಯ ಕಟ್ಟಿಸಿದ ಈ ಕೆರೆಯನ್ನು ಮೊದಲು ಸ್ವರ್ಗಾವತಿ ಪಟ್ಟಣ ಎಂಬ ಊರಿತ್ತು. ಸೂಳೆ ಕೆರೆ ಸೂಳೆ ಶಾಂತವ್ಯಯು ತನ್ನ ದುಡಿಮೆಯಲ್ಲಿ ಕಟ್ಟಿದ ಸಾಮಾಜಿಕ ಜವಾಬ್ದಾರಿತ ಪ್ರತೀಕ ಆಗಿದೆ. ಬಾತಿಗುಡ್ಡ. ಬಾತಿಗುಡ್ಡ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳವು ಸೌಂದರ್ಯ ಮತ್ತು ಶಾಂತಿಯ ದೃಶ್ಯವಾಗಿದೆ. ಈ ಬೆಟ್ಟದಿಂದ ನೀವು ಹರಿಹರ ಮತ್ತು ದಾವಣಗೆರೆ ನಗರಗಳ ವಿಹಂಗಮ ನೋಟವನ್ನು ನೀವು ಕಾಣಬಹುದು. ಇಲ್ಲಿ ನೀವು ಪುರಾತನ ದೇವಾಲಯ ಮತ್ತು ಶಿಖರದ ಮೇಲೆ ಚಮನ್ ಶಾ ವಾಲಿ ದರ್ಗಾವನ್ನು ಸಹ ಕಾಣಬಹುದು. ಅಂತ್ಯವಿಲ್ಲದ ಸಸ್ಯಗಳಿಂದ ಆವೃತವಾದ ಈ ಪವಿತ್ರ ದೇವಾಲಯ ವಿಶೇಷವಾಗಿ ವಾರ್ಷಿಕ ಉತ್ಸವಗಳಲ್ಲಿ ಭಕ್ತರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತದೆ. ಬಾಗಳಿ ಕಲ್ಲೇಶ್ವರ ದೇವಸ್ಥಾನ. ಕಲ್ಲೇಶ್ವರ ದೇವಸ್ಥಾನ ಹರಪನಹಳ್ಳಿ ಪಟ್ಟಣಕ್ಕೆ ಸಮೀಪವಿರುವ ಬಾಗಳಿ ಪಟ್ಟಣದಲ್ಲಿದೆ. ಕಲ್ಲೇಶ್ವರ ದೇವಸ್ಥಾನವು ಹಲವು ವಿಶೇಷತೆಗಳಿಂದ ಕೂಡಿದೆ. ಮೊದಲನೇದಾಗಿ ಕಲ್ಲೇಶ್ವರ ಲಿಂಗವು ಉದ್ಭವಲಿಂಗವಾಗಿದೆ. ಕಲ್ಲೇಶ್ವರ ದೇವಸ್ಥಾನ ದಾವಣಗೆರೆಯಿಂದ ಸುಮಾರು 49 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ 4 ಪ್ರಸಿದ್ಧ ಸಾಮ್ರಾಜ್ಯಗಳಿಂದ ಕಟ್ಟಲ್ಪಟ್ಟ ಈ ಭವ್ಯ ದೇವಸ್ಥಾನ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರಿಂದ, ಅಂತರಾಳ ಕಲ್ಯಾಣಿ ಚಾಲುಕ್ಯರಿಂದ, ಮುಖಮಂಟಪ 10ನೇ ಶತಮಾನದಲ್ಲಿ ಹೊಯ್ಸಳರಿಂದ ಕಟ್ಟಲ್ಪಟ್ಟಿದೆ. ಕುಂದುವಾಡ ಕೆರೆ. ಕುಂದವಾಡ ಕೆರೆ ದಾವಣಗೆರೆಯ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಇದೊಂದು ಪಿಕ್ನಿಕ್ ಸ್ಪಾಟ್ ಆಗಿದ್ದು ಪುಣೆ ಬೆಂಗಳೂರು NH 4 ಬೈಪಾಸ್ ರಸ್ತೆಯಿಂದ ಇದು ಸಾಗುತ್ತದೆ. ವಾರಾಂತ್ಯದಲ್ಲಿ ಇಲ್ಲಿ ಪ್ರವಾಸಿಗರ ದಂಡೇ ಸೇರುತ್ತದೆ. ಈ ಕೆರೆಯಿಂದ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಬಹಳ ಸುಂದರವಾಗಿರುತ್ತದೆ. ಮುಂದಿನ ಭಾಗದಲ್ಲಿ